ಅಪ್ಪನ ಆಶೀರ್ವಾದ ಮಾತೃಬೋತಿಜಿ ಅಂಕೆ ವರ್ಷೋಗಿ ವರ್ಷ ಬರ್ಪೆ ಬಪ್ಪನಾಡು ಬರ್ಪೆ ಸುಬ್ರಹ್ಮಣ್ಯಂ ಧರ್ಮಸ್ಥಳ ಮಾತಕೋಡಿ ಪೋಂದುಪ್ಪೆ ಐಕಾತ್ರ ಈ ಸರ್ತಿ ಇದೇ ಬತ್ತದೊಂದು ಫಿಲ್ಮ್ ಮಲ್ಪುನ ಪಣ್ಣಾಗೆ ಅನ್ಕೋದು ಭಾರಿ ಒಂಜಿ ಖುಷಿತ ದಿನ. ತುಳು ಚಿತ್ರದ ಚಿತ್ರೀಕರಣಕ್ಕಾಗಿ ಮಂಗಳೂರಿಗೆ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಆಗಮಿಸಿದ್ದಾರೆ. ತುಳುನಾಡಿನವರೇ ಆದ ಬಾಲಿವುಡ್ ಸೂಪರ್ ಸ್ಟಾರ್ ತುಳು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ನಿರೂಪಕ, ನಟ, ನಿರ್ದೇಶಕ, ಬಿಗ್ ಬಾಸ್ 9ರ ವಿನ್ನರ್ ರೂಪೇಶ್ ಶೆಟ್ಟಿ ನಿರ್ದೇಶನದ ಜೈ ತುಳು ಚಿತ್ರದಲ್ಲಿ ಸುನಿಲ್ ಶೆಟ್ಟಿ ನಟಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮಂಗಳೂರಿಗೆ ಆಗಮಿಸಿದ ಸುನಿಲ್ ಶೆಟ್ಟಿ ಅವರನ್ನ ವಿಮಾನ ನಿಲ್ದಾಣದಲ್ಲಿ ಅದ್ಧೂರಿ ಸ್ವಾಗತ ಕೋರಲಾಯಿತು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸುನಿಲ್ ಶೆಟ್ಟಿ ಅವರು ತುಳು ಚಿತ್ರದಲ್ಲಿ ನಟಿಸಬೇಕೆಂಬ ಇಚ್ಛೆ ಹಿಂದೆಯೇ ಇತ್ತು. ಜೈ ಚಿತ್ರದ ಕಥೆಯನ್ನ ರೂಪೇಶ್ ಶೆಟ್ಟಿ ಹೇಳಿದರು. ಕಥೆ ಖುಷಿಯಾದ ಕಾರಣ ಚಿತ್ರದಲ್ಲಿ ನಟಿಸಲು ನಿರ್ಧರಿಸಿದ್ದೇನೆ ಎಂದರು. ತುಳು ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಬೆಳೀತಾ ಇದೆ. ತುಳು ಚಿತ್ರರಂಗಕ್ಕೆ ಉತ್ತಮ ಭವಿಷ್ಯವಿದೆ ಎಂದರು. Opportunity to do Jai with Rupesh under his direction. It's a good script connected to the soil. ನಮ್ಮ ಮಣ್ಣದ subject. So I'm excited to do it. Undiyanna first ನಾನು 3-4 ವರ್ಷದ ಪಂದಿತ್ತೆ ಎಡ್ಡೆ ಸಬ್ಜೆಕ್ಟ್ ಬರ್ತನ ಮಲ್ತೆ. ಕನ್ನಡ ಚಿತ್ರಗಳಲ್ಲಿ ನಟಿಸುವುದಿಲ್ಲವೇ ಎಂದು ಮಾಧ್ಯಮ ಮಂದಿಯ ಪ್ರಶ್ನೆಗೆ, ಕನ್ನಡ ಚಿತ್ರಗಳಲ್ಲಿ ನಟಿಸಲು ಆಫರ್ಗಳು ಬಂದಿತ್ತು, ಆದರೆ ನೆಗೆಟಿವ್ ರೋಲ್ನಲ್ಲಿ ನಟಿಸುವ ಆಫರ್ ಹೆಚ್ಚಿತ್ತು. ನನಗೆ ನೆಗೆಟಿವ್ ರೋಲ್ನಲ್ಲಿ ನಟಿಸಲು ಇಷ್ಟವಿಲ್ಲದ ಕಾರಣ ಆಫರ್ ಸ್ವೀಕರಿಸಿಲ್ಲ. ಮುಂದಿನ ದಿನಗಳಲ್ಲಿ ಪಾಸಿಟಿವ್ ಪಾತ್ರ ಸಿಕ್ಕರೆ ಖಂಡಿತವಾಗಿಯೂ ಕನ್ನಡದಲ್ಲಿ ನಟಿಸುತ್ತೇನೆ ಎಂದಿದ್ದಾರೆ. ಈ ಮೊದಲು ಸುನಿಲ್ ಶೆಟ್ಟಿ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಚಿತ್ರದ ಮೂಲಕ ಕನ್ನಡಕ್ಕೆ ಬಣ್ಣ ಹಚ್ಚಿದ್ರು. ಜೈ ಸಿನಿಮಾ ಪೊಲಿಟಿಕಲ್ ಡ್ರಾಮಾ ಆಗಿದ್ದು ಸುನಿಲ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಸುನಿಲ್ ಶೆಟ್ಟಿ ಅವರಿಗೆ ತುಳು ಸಿನಿಮಾದಲ್ಲಿ ನಟಿಸೋ ಆಸೆ ಇತ್ತು. ಅವರಿಗೆ ಕಥೆ ಪಾತ್ರ ವಿವರಿಸಿದಾಗ ಖುಷಿಯಾಗಿ ಈ ಚಿತ್ರವನ್ನ ಒಪ್ಪಿಕೊಂಡಿದ್ದಾರೆ ಎನ್ನುತ್ತಾರೆ ರೂಪೇಶ್ ಶೆಟ್ಟಿ. ನಮಸ್ಕಾರ. ಪ್ರತಿಯೊರಿಯಾಗಲೂ ಒಂಜಿ ದಾದಾನ್ ಪೇರು ಒಂಜಿ ತುಳು ಸಿನಿಮಾ ಮೇಕರ್ ಒಂಜಿ ಕನ ಅನ್ಪೋನಲ್ಲಿ ಸುನಿಲ್ ಶೆಟ್ಟಿ ತುಳು ಸಿನಿಮಾ ಮಲ್ಪು ನಾವು ಅವು ಎನ್ನ ಡಿರೆಕ್ಷನ್ ದತ್ತಿ ಯಾನು ಆ್ಯಸ್ ಅ ಫ್ಯಾನ್ ಏರ್ನ ತುಳು ಸಿನಿಮಾ ಅವು ಐಟೊಂದು ಯಾರು ಆ್ಯಕ್ಟ್ ಮಲ್ತನ ಒಂಜಿ ತುಳು ಸಿನಿಮಾ ರಂಗಕ್ಕೆ ಒಂಜಿ ಭಯಂಕರ ಪುಷ್ಟಿಕ್ಲಾಗ ಆಪುಂಡು ಇನ್ನೊಂದು ಇತ್ತಿನಾಯೆ ಅಂಚೊಪ್ಪನಾಗೈತೆ ಎನ್ನ ಸಿನಿಮಾದ ಎನ್ನ ಡೈರೆಕ್ಷನ್ಡೆ ಯಾರು ಬರೋದಿಲ್ಲ ಜೈ ಸಿನಿಮಾದ ಶೂಟಿಂಗ್ ಯಾರು ಬರೋದಿಲ್ಲ ಬಂದಾಗ ಒಂದು ನೆಕ್ಸ್ಟ್ ಲೆವೆಲ್ ಖುಷಿ ಅನ್ಪೋನಲ್ಲಿ. ಜೈ ಸಿನಿಮಾ ತುಳುವಿನಲ್ಲಿ ಬಿಗ್ ಬಜೆಟ್ ಸಿನಿಮಾವಾಗಿದೆ. ಸಿನಿಮಾಕ್ಕೆ ಕರಾವಳಿಯನ್ನ ಕೇಂದ್ರೀಕರಿಸಿ ವಿವಿಧ ಪ್ರದೇಶಗಳಲ್ಲಿ ಚಿತ್ರೀಕರಣ ಕೂಡ ನಡೆದಿದೆ. ಮುಖ್ಯವಾಗಿ ಕುತ್ತಾರ್, ದಂಬೇಲ್, ಮರಕಡ, ಶೂಲಿನ್ ಪ್ಯಾಲೇಸ್, ಮರವೂರು, ಬೋಂದೇಲ್, ಪಣಂಬೂರು, ಬೈಕಂಪಾಡಿಯಲ್ಲಿ ಚಿತ್ರೀಕರಣ ನಡೆದಿದೆ. ಜಿಲ್ಲೆಯ ಖ್ಯಾತನಾಮ ಕಲಾವಿದರು ಸಿನಿಮಾದಲ್ಲಿದ್ದಾರೆ. ಗಿರಿಗಿಟ್, ಗಂಜಾಲ್, ಸರ್ಕಸ್ ಚಿತ್ರಗಳ ಯಶಸ್ಸಿನ ಬಳಿಕ ರೂಪೇಶ್ ಶೆಟ್ಟಿ ಮತ್ತೊಂದು ಬಿಗ್ ಬಜೆಟ್ನ ಸಿನಿಮಾಕ್ಕೆ ಕೈ ಹಾಕಿದ್ದಾರೆ. ಜೈ ಸಿನಿಮಾ RS ಸಿನಿಮಾಸ್, ಶೂಲಿನ್ ಫಿಲ್ಮ್ಸ್, ಮುಗ್ರೋಡಿ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾಗ್ತಾ ಇದೆ.